ರೂಪಾಯಿ ಇಂಚಿಪ ನಡತಿನ ದರೋಡೆ ಕೇಸ್ದ ಬೆರಿಪತ್ತನ ಪೊಲೀಸರು 1,75 ಲಕ್ಷ ರೂಪಾಯಿ ಬೊಕ್ಕ ಕಾರಣ ಅಂಚಿನ ಇರುವೆರಿನ ಸ್ವಾಧೀನತೆ ತಂದಿರು. ಈ ಬಗೆಟ್ ಸೋಮವಾರ ಕುಡ್ಲ ಪೊಲೀಸ್ ಕಮಿಷನರ್ ಟಿ.ಆರ್. ಸುರೇಶ್ ಸುದ್ದಿಕೂಟೋಡು ವಿವರ ಕೊಡ್ತೀರು. ಕುಡ್ಲ ಪೊಲೀಸ್ ಕಮಿಷನರ್ ಟಿ.ಆರ್. ಸುರೇಶ್ ಸೋಮವಾರ ಕುಡ್ಲಾಡು ಸುದ್ದಿಕೂಟೋಡು ಪಾತಿರ್ದು ಮಂಜುನಾಥ ಗಣಪತಿ ಪಾಲಂಕರ್ ಅಕ್ಟೋಬರ್ 23க்கு ಬೊಂಬೈಡ್ದು ಬತ್ತದು ಲೇಡಿ ಹಿಲ್ಡ್ ಬಸ್ ಜತ್ತದು ಕಾರ್ ಸ್ಟ್ರೀಟ್ಗೆ ಪೋಯರಾನಗ ಅರೆನ ಇರುವಿರು ತಡೆತದು ಕಾರ್ಡ್ ಕುಲ್ಲಾದು ಬಜಪೆದಂಚಿಕೊನ್ನೋದು ಅರೆನ ಬ್ಯಾಗ್ ಹಿಡಿತನ ಕಾಸರಟ್ಟಾದಿರು 15 ಲಕ್ಷ ರೂಪಾಯಿಂದ ಮಂಜುನಾಥ ದೂರು ಕೊಡ್ದಿತ್ತೇರು. ತನಿಖೆಗೆ ರಡ್ಡಿ ವಿಶೇಷ ಕೂಟ ಕಟ್ಟದಿತ್ತನು ಅಕ್ಲು ಇರುವೆರಿನ ಪತ್ತದು 1,75 ಲಕ್ಷ ರೂಪಾಯಿ ಬೊಕ್ಕ ಕಾರನ್ನು ಸ್ವಾಧೀನವದೆ ತಂದಿರು. ಅಂಚಾದು ಮಂಜುನಾಥ ಗಣಪತಿ ಪಾಲಂಕರ್ ಬೊಕ್ಕ ಕಾರ್ ಸ್ಟ್ರೀಟ್ ದ ವೈಷ್ಣವಿ ಜುವೆಲ್ಲರ್ದ ತನಿಖೆ ನಡಪವಡಾದ ಬೈದನಂದು ಪಂಡೀರು. ಸ್ವಾಧೀನೋಗದಿ ತೊನ್ನ 1,75 ಲಕ್ಷ ರೂಪಾಯಿ ಕಾರ್ ಸ್ಟ್ರೀಟ್ ದ ವೈಷ್ಣವಿ ಜುವೆಲ್ಲರ್ಸ್ ದ ದನಿ ಸಂತೋಷರಿಗೆ ಸೇರಿದುಂಡು. ಬೊಂಬೈಡ್ಲ ಶಾಖೆ ಉಂಡು. ಬೊಂಬೈಡ್ದ ಕಾಸ್ ಕನೇರದ್ದೀನ ಪ್ರತಿನಿಧಿಲೆಡುವರಿ ಮಂಜುನಾಥ ಗಣಪತಿ ಪಾಲಂಕರ್ ಆರ ಪಣವ ಕನಪನ ಗೊತ್ತಾದು ಲೇಡಿ ಹಿಲ್ಡ್ ಆರೋಪಿಲು ಕಾಸು ದಿತ್ತೇರು. ತಾನು ಕನತ್ತಿನಡಿ ಏತ್ ಕಾಸು ಇತ್ತನೆಂದು ಪಾಲಂಕರ್ರಿಗೆ ಗೊತ್ತಿತ್ತುಂಡ ಗೊತ್ತಿಜ್ಜಾಂಡ ಅಂದು ಸಂಶಯ ಉಂಡು. ಒಂದು ವ್ಯವಹಾರ ಅಧಿಕೃತನ ಅತ ಅನಧಿಕೃತನ ಅಂದು ತನಿಖೆ ನಡಪವಡಾತನೆಂದು ಪೊಲೀಸ್ ಕಮಿಷನರ್ ಪಂಡೀರು. ಡಿಸಿಪಿ ಹನುಮಂತರಾಯ ಬೊಕ್ಕ ಉಮಾ ಪ್ರಶಾಂತ್ ಸುದ್ದಿಕೂಟುಡಿತ್ತೇರು. ಇದರಲ್ಲಿ ನಾವು 2 ಜನ ಆರೋಪಿತರನ್ನ ಬಂಧನ ಮಾಡಿದ್ದೀವಿ. ಒಬ್ಬ ಅಬ್ದುಲ್ ಮನಾನ್ ಅಂತ ಹೇಳಿ 29 ವರ್ಷ ಅವನು ತಲಪಾಡಿ BC ರೋಡು ಬಂಟ್ವಾಳ ತಾಲೂಕಿನವನು. ಇನ್ನೊಬ್ಬ ರಾಜಿಕ್ ಅಂತೇಳಿ ಅವನು 26 ವರ್ಷ, ಅವನು ಪಡೀಲ್ನವನು, ಮಂಗಳೂರಿನವನು. ಇವನು ಮನ್ನಾನ್ ಮೇಲೆ ಆಲ್ರೆಡಿ 8 ಕೇಸ್ಗಳು ಇದೆ ಮಂಗಳೂರು ನಗರದಲ್ಲಿ. ಒಂದು 302 ಪ್ರಕರಣದಲ್ಲೂ ಇದ್ದಾನೆ, ಮತ್ತು 379 ಪ್ರಕರಣಗಳಲ್ಲೂ ಕೂಡ ಇದ್ದಾನೆ. ಇವರು ಇಬ್ಬರನ್ನ ದಸ್ತಗಿರಿ ಮಾಡಿದಾಗ 2 ಕೋಟಿಗಿನ ಹೆಚ್ಚು ಮೊತ್ತ ಅದರಲ್ಲಿ ಇತ್ತು ಅಂತ ಹೇಳಿ ಗೊತ್ತಾಗ್ತದೆ. ನಮಗೆ ಫಿರ್ಯಾದಿ ಕೊಡಬೇಕಾದ್ರೆ ಬರೀ 15 ಲಕ್ಷ ರೂಪಾಯಿ ಅಂತ ಕೊಟ್ಟಿದ್ರು ಅವರು. ಆದರೆ 2 ಕೋಟಿಗೂ ಹೆಚ್ಚು ಅಮೌಂಟು ಇತ್ತು ಅಂತ ಹೇಳಿ ಕಂಡು ಬಂದಿದೆ. ಅದರಲ್ಲಿ ಈಗ ಹಾಲಿ 1,75 ಲಕ್ಷ ಹಣವನ್ನು ನಾವು ಜಪ್ತು ಮಾಡ್ಕೊಂಡಿದ್ದೀವಿ ಈ ಇಬ್ಬರು ಆರೋಪಿತರಿಂದ. ಇದರಲ್ಲಿ ಇನ್ನೂ 4 ಜನ ಆರೋಪಿತರು ಇರೋ ಬಗ್ಗೆ ನಮಗೆ ತನಿಖೆಯಲ್ಲಿ ಗೊತ್ತಾಗಿದೆ. ಅವರನ್ನು ಕೂಡ ಶೀಘ್ರವಾಗಿ ಬಂಧಿಸ್ತೀವಿ ಮತ್ತು ಉಳಿದ ಹಣವನ್ನು ಕೂಡ ನಾವು ಜಪ್ತು ಮಾಡೋದು ಬಾಕಿ ಇದೆ.